ಈ ಶ್ರೀದೇವರ ಮೇಳದ ಯಾವ ಕಾರ್ಯಕ್ರಮ ಇದ್ದರೂ ಕೂಡ ಕ್ಷೇತ್ರದಿಂದಲೇ ಹೋಗಿ ಕ್ಷೇತ್ರಕ್ಕೆ ವಾಪಸ್ ಬರುವ ಒಂದು ವ್ಯವಸ್ಥೆ. ತುಂಬ ದೂರದ ಕ್ಷೇತ್ರದಿಂದಲೇ ಹೊರಡು. ಹೌದು ಪ್ರತಿದಿನ ಮಧ್ಯಾಹ್ನ ಮೇಲೆ ಕ್ಷೇತ್ರದಿಂದಲೇ ಹೊರಟು ಅಲ್ಲಿ ಪೂಜೆಗಳನ್ನೆಲ್ಲ ಆದಮೇಲೆ ಯಕ್ಷಗಾನ ಪ್ರದರ್ಶನ ಮುಗಿದ ಮೇಲೆ ಮತ್ತೆ ಕ್ಷೇತ್ರಕ್ಕೆ ವಾಪಸ್ ಆಗಬೇಕು ಅಂತೇಳಿ ಒಂದು ನಮ್ಮ ಪ್ರಯತ್ನ ಇದು. ಉದ್ದೇಶ ಅಂತ ಹೇಳಿದರೆ, ಒಂದನೇದಾಗಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಪೂಜೆಗೆ ನಮಗೆ ಇಲ್ಲಿ ಕ್ಷೇತ್ರದಲ್ಲಿ ತುಂಬ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಬರ್ತದೆ. ಅಲ್ಲಿ ಹೋದಲ್ಲಿ ಅದಕ್ಕೆ ಒಂದು ಸಮಯ ಆಗಲಿ, ನಾವು ಹೆಚ್ಚಾಗಿ ಸಮಯ ಪಾಲನೆಗೆ ತುಂಬ ಮಹತ್ವ ಕೊಡ್ತೇವೆ. ಅದೇ ಸಮಯಕ್ಕೆ ಪೂಜೆ ಆಗಬೇಕು. ಅಲ್ಲಿ ನಮ್ಮ ಮೇಲಿನ ಅಭಿಮಾನದಿಂದ, ಭಾಗವತರ ಮೇಲಿನ ಅಭಿಮಾನದಿಂದ ಎಲ್ಲ ಇದನ್ನು ಯಕ್ಷಗಾನಗಳನ್ನು ಅವರು ವಹಿಸಿಕೊಂಡಿರ್ತಾರೆ, ಸೇವೆಯ ಇದನ್ನು ಮಾಡಿರ್ತಾರೆ. ಆದರೆ ಬೆಳಗ್ಗೆ ಮತ್ತು ಸಂಜೆಗೆ ಆಗುವಾಗ ಸ್ವಲ್ಪ ಏನು ಸಮಯದ ತೊಂದರೆಗಳು ಅಂಥದ್ದೆಲ್ಲ ಸ್ಥಳಾವಕಾಶದ್ದು ಬೇರೆ ಯಾವುದೇ ಇದಲ್ಲ. ಅದನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಪೂಜೆ ಕೂಡ ಸ್ವತಂತ್ರವಾಗಿ ಆಗಬೇಕು. ಆದರೆ ಅನಿವಾರ್ಯ ಆದಲ್ಲಿ ನಾವು ಅಲ್ಲಿ ನಿಲ್ತೇವೆ. ಈಗ ತುಂಬ ದೂರದ ಸ್ಥಳಗಳಿಗೆ ಹೋಗಿ ಒಂದು ವಾರದ ಕಾರ್ಯಕ್ರಮ ಇರುವಲ್ಲಿ ಎಲ್ಲ ಅಲ್ಲಿ ಅನಿವಾರ್ಯವಾಗಿ ನಿಲ್ಲಲೇಬೇಕಾಗ್ತದೆ. ಆದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಕ್ಷೇತ್ರದಿಂದಲೇ ಬಂದು ಹೋಗಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಅದನ್ನು ನಾವು ಬಳಸಿಕೊಂಡಿದ್ದೇವೆ. ಹೊಸ ವಾಹನದ ವ್ಯವಸ್ಥೆ ಒಂದಾಗಿದೆ. ಇದ್ರ ಬಗ್ಗೆ ದೇವರದು ಹೌದು, ದೇವರ ರಥ ದೇವರೇ ಮಾಡಿಸ್ತಾರೆ. ಅಂದ್ರೆ ಈ ಸಲ ಒಂದು ಹೊಸ ಕಲ್ಪನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ದೇವರು ಉತ್ಸವದ ಮೂರ್ತಿ ಎಂಬುದಾಗಿ ನಾವು ಹೇಳಿದ್ದೀವಿ. ಅದು ಆ ಯಕ್ಷಗಾನ ಆಡಿಸಲಿಂದ ನೇರವಾಗಿ ರಾತ್ರಿ ನಮ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ, ನಮ್ಮ ಕ್ಷೇತ್ರದಿಂದ ಸಂಜೆ ಪುನಃ ಯಕ್ಷಗಾನ ಆಡಿಸಲಿಗೆ ಹೋಗ್ಲಿಕ್ಕೆ, ಎಲ್ಲಿ ಆಟ ಆದ್ರೂ ಕೂಡ ಹೆಚ್ಚಿನ ಇದು ಕ್ಷೇತ್ರಕ್ಕೆ ಬರ್ಲಿಕ್ಕೆ ಎಂಬುದಾಗಿ ನಾವು ನಿರ್ಣಯ, ಆಡಳಿತ ಮಂಡಳಿ ನಿರ್ಣಯ ಮಾಡಿದಂತಹ ವಿಚಾರ ಅವರು. ಹಾಗಾಗಿ ಅದಕ್ಕೊಂದು ಹೊಸದಾದ ಒಂದು ವಾಹನದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ, ಒಂದು ಬೊಲೆರೋ. ಹಾಗಾಗಿ ಅದು ದೇವರ ರಥ. ಖುಷಿ ಆಗುತ್ತೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.